ತುಳು ಚಿತ್ರರಂಗದ ಬಹುನಿರೀಕ್ಷಿತ ಗಂಜಾಲ್ ಚಿತ್ರದ ಫಸ್ಟ್ ಪ್ರೀಮಿಯರ್ ಶೋ ನೆನಮಂಗಳೂರಿನ ಭಾರತ್ ಮಾಲ್ನಲ್ಲಿ ನಡೆದಿದೆ. ಬರೋಬ್ಬರಿ 1 ವರ್ಷದ ಬಳಿಕ ತುಳು ಇಂಡಸ್ಟ್ರಿಯಲ್ಲಿ ಸಿನಿಮಾ ಬರ್ತಾ ಇದ್ದು, ಫೆಬ್ರವರಿ 19ಕ್ಕೆ ಗ್ರ್ಯಾಂಡ್ ಆಗಿ ರೂಪೇಶ್ ಶೆಟ್ಟಿ ಅಭಿನಯದ ಹಾಗೂ ನವೀನ್ ಶೆಟ್ಟಿ ನಿರ್ದೇಶನದ ಚಿತ್ರ ಬಿಡುಗಡೆಯಾಗಲಿದೆ. ಏನೋ ಪ್ರೀಮಿಯರ್ ಶೋಗೆ ಭಾರಿ ಸಂಖ್ಯೆಯಲ್ಲಿ ಸಿಸಿ ರಸಿಕರು ಆಗಮಿಸಿದ್ದು, ಚಿತ್ರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸದ್ಯ ಚಿತ್ರಕ್ಕೆ ಪ್ರೇಕ್ಷಕರಿಂದ ಸಿಕ್ಕ ರೆಸ್ಪಾನ್ಸ್ ನೋಡಿ ಚಿತ್ರತಂಡ ಎಕ್ಸೈಟ್ ಆಗಿದೆ. ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ರೂಪೇಶ್ ಶೆಟ್ಟಿ, ಚಿತ್ರದ ಯಶಸ್ಸಿಗೆ ಪ್ರೇಕ್ಷಕರೇ ಕಾರಣ, ಚಿತ್ರವನ್ನ ಎಲ್ಲರೂ ಬಂದು ಥಿಯೇಟರ್ಗಳಲ್ಲೇ ನೋಡಿ ಅಂತ ಹೇಳಿದ್ರು. ಈ ವೇಳೆ ಗಂಜಾಲ್ ಚಿತ್ರದ ಇಡೀ ತಂಡವೇ ಭಾಗಿಯಾಗಿತ್ತು. ಸದ್ಯ ಸಿನಿಮಾ ಥಿಯೇಟರ್ಗಳಲ್ಲಿ ಬಿಡುಗಡೆಯಾದ ಬಳಿಕ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅನ್ನುವ ಕುತೂಹಲ ಮಾತ್ರ ಹೆಚ್ಚಿದೆ. ಸಿನಿಮಾ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಖಿಲ್ನ ರಿವ್ಯೂ ದಾದ ಕೂಡ ಅವೇಗ್ಲಿಗೆ ಮಸ್ತ್ ಇಂಪಾರ್ಟೆಂಟ್. ಶುರುಗಾದ ನಿಖಿಲಿಗೆ ಮಲ್ಲ ಒಂದು ಥ್ಯಾಂಕ್ ಯು ಸೋ ಮಚ್ ಬರ್ಬೇಕು. ಜೋರಾನ ಚಪ್ಪಾಳಾಗ್ಲಿ ಬಗ್ಗೆ ನಿಖಿಲಿಗೆ ಹೇಗೆ ಮಾಡಿದ ಪ್ರತಿವರೆಗೂ ಒಂದು ಬೋಡಿಗೆ ಇತ್ತಿಲ್ಲ. ಲೈಕ್ మన ಕೊರೋನಾದ ಟೈಮ್ ಕೊರೋನಾ ಇವಾಗ ತುಳು ರಿಲೀಸ್ ಆಪುನಂಚಿನ ಸುರೂತ ಸಿನಿಮಾ 1 ವರ್ಷ ಆಯ್ಬೇಕ ಅಂದೆ. ಸೊ ಜನ ಬರ್ಪೇರ ಟಿಕೆಟ್ ಎತ್ತುಂದಿರ ಬರ್ಪೇರ ಅಂದೆ. ಆಡ ಈತ ಜನ ಬೈದರ ಪಂಡ ಆ ಒಂಜಿ ಸುರೂತ ಸಕ್ಸಸ್ ನೇನು ಐದು ಒಟ್ಟಿಗೂ ಸಿನಿಮಾ ತೂಲೆ ಒಂಜಿ ವಿಷಯ ಪಂಪಾರು. ಈ ಸಿನಿಮಾ ತೂಲಾಗ ನಮ್ಮ ಒಂಜಿ ಫ್ಯಾಮಿಲಿ ಮೈಂಡ್ ಹಿಡಿದು ಮಲ್ಪಿನ ಸಿನಿಮಾ ಒಂಜಿ ಫ್ಯಾಮಿಲಿ ಪಂಡ ದಾದ ಅಂದೆ. ಸೊ ನೀವು ಗಿರಿಗಿಡ್ದ ಅಂದ್ರೆ ಡೆಫಿನೆಟ್ಲಿ ಎಕ್ಸ್ಪೆಕ್ಟೇಷನ್ ಕೂಡ ಉಲೈಪೋದಾಗ ಒಂದು ಹೊಸ ಪ್ರಯತ್ನ ಮಾಡಿದ ಒಂಜಿ ಮೈಂಡ್ ಸೆಟ್ ಇಡ್ತು. ಖಂಡಿತವಾದ ಫ್ಯಾಮಿಲಿಗೆ ಕೈತಲ ಹಾಪುನಂಚಿನ ಒಂದು ಎಡ್ಡೆ ಸಬ್ಜೆಕ್ಟ್ ಸಿನಿಮಾದ ಉಲೈಡುಂಡು. ಎಲ್ಲ ತುಳು ಸಿನಿಮಾ ರಂಗಕ್ಕೆ 5 ವರ್ಷ ಆವನುಂಡು. ಸೊ ಒಂದು ಮಲ್ಲ ಸಾಧನೆ ತುಳು ಸಿನಿಮಾ ರಂಗದಲ್ಲ. ಇವಾಗ ಪಾತ್ರ ನಾಲೆಜ್ ನಮ್ಮ ಪಾತ್ರ ಹಿಡಿದಿಲ್ಲ, ಆ ಸಿನಿಮಾ ಪಾತ್ರದ ನಿಗ್ಲಿಕ್ಕೆ ಖುಷಿ ಕೋರ್ನಾಡ ಐದು ಮಲ್ಲ ಖುಷಿದ ವಿಚಾರದ ನಾಲೆಜ್ ಎಂಜಾಯ್ ಮಾಡ್ಬಿಡಿ. ಆಟೆ ಬಂದ್ಬಿಡಿ ನಾನು ಎಂಗ್ಲ ಸಿನಿಮಾ ಏಪಲ್ಲ ಅನ್ಕೊಂಡು ಒಂಚೂರು ಐದಾದ ವಿಷಯ ಕೊಡ್ರೆ ಬಟ್ ಟೋಟಲ್ ನಿಗ್ಲಿಗೆ ಮಾತಾಡಿ ಮಂಡಿ ಟೆನ್ಷನ್ ಉಪ್ಪಿಡು. ಆ ಟೆನ್ಷನ್ ದೂರ ಅದು ಎಂಜಾಯ್ ಮಾಡ್ಲಿದೆ. ಸೊ ಮಾತಾಡಲ್ಲ ರಿಕ್ವೆಸ್ಟ್ ಆಕ್ಚುಲಿ ಡಿರೆಕ್ಷನ್ ಬಂಡ ರೂಪೇಶ್ ಎಂಗ್ ನಮಿತ್ತು ಒಂಜಿ ನಂಬಿಕೆ ಇದು ಡೈರೆಕ್ಟ್ ಮನ್ಪೋಲಿ ಬಂದ ಎಂಗ್ಲೆ ನಂಬಿಕೆ ಇದು ಕೊಡ್ದಿದ್ದೆ. ಅವೇ ನಿಜವಾದ ಮಲ್ಲ ಆಕ್ಚುಲಿ ಯಾನ್ ಬಗ್ಗೆ ಸುಮನ್ ಸೇರಿದ್ರೆ 2 ಜನ ಡೈರೆಕ್ಷನ್ ಬಂತ. ಬಟ್ ರೂಪೇಶ್ ಗಿರಿಗಿಟ್ ಡೈರೆಕ್ಷನ್ ಬಂದಿದ್ದೆ. ಸೊ ಎಂಗ್ಲೆ ಸಪೋರ್ಟ್ ಬಂದಿತ್ತು ಈ ಮಲ್ಪ ಯಾನು ಪಿರೋಡು ಇಲ್ಲ ಬಂದು. ಸೊ ಎಂಗ್ಲಿಗೆ ಒಂದು ಎಡ್ಡೆ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಸ್ಟೆಪ್ಸ್ ಮಿತ್ತು ಪೋಯಿಲ್ಲ ಕಾಂಡು. ಸೊ ಮಸ್ತ್ ಖುಷಿ ಆಗುಂಡು ದಯಪಂಡು ಇನ್ನಿತ ಪ್ರೀಮಿಯರ್ ಪೂರೆಲ್ಲ ನಮ್ಮ ಮಂತಿನ ವರ್ಕ್ನ ಪುಗಾರ್ದು ಪನ್ನಗ ನಮಗೆ ಮಸ್ತ್ ಖುಷಿ ಆಗುಂಡು. ಸೊ ಅಂಜನೆ ಎಲ್ಲಂಜಿ 19 ತಾರೀಕು ಹಿಡಿದು ಬೊಕ್ಕ ಥಿಯೇಟರ್ಗೆ ಜನ ಬರ್ತದೆ ಅವೇನು ಎಂಚ ರೆಸ್ಪಾನ್ಸ್ ಮನ್ಪೇರು ಪನ್ನೊಂಜಿ ಕ್ಯೂರಿಯಾಸಿಟಿ ಇಡುತ್ತೆ. Music, the background scoring was amazing. I mean the concept, the story, the dialogues, so good. Awesome, nice. Rupesh sir. Super itthu. Comedy red. Red itthu. Enjoyed madam movie. Very nice. ರೂಪೇಶ್ ಆಕ್ಟಿಂಗ್ ಇಷ್ಟ ಆಕ್ಟಿಂಗ್ ಲವ್ಲಿ ಆಕ್ಟಿಂಗ್ ಎಡ್ಡೆ ಮೆಸೇಜ್ ಉಂಡು ಫಸ್ಟ್ ಆಫ್ ಆಲ್ ತುಳು ಫಿಲ್ಮ್ ಇಂಡಸ್ಟ್ರಿಡ್ ಹೊಸ ಕಾನ್ಸೆಪ್ಟ್ ಉಂದು ದಯಪಂಡ ಒಂಜೇ ಮೂವಿದ ಲೈನ್ ಸ್ಟೋರಿನ 3 hours ನೈಟರ್ ಸ್ಟ್ರೆಚ್ ಸೂಪ್ನ ಬದಲು 2 stories ಮಂತದ್ದು ಎಸ್ ಆ್ಯಂಡ್ ಬೋತ್ ಹ್ಯಾವ್ ಅ ಲಾಟ್ ಆಫ್ ವ್ಯಾಲ್ಯೂಸ್ ಇನ್ ಇಟ್. ಮೂವಿ ಮಸ್ತ್ ಪೊರ್ಲು ಬೈದುಂಡು ಎಡ್ಡೆ ಕಾನ್ಸೆಪ್ಟ್ ಬಾರಿ ಎಡ್ಡೆ ಎತ್ತುಂಡು. ತುಳು ಸಿನಿಮಾದ ಟ್ರೆಂಡನ್ನು ಮುಂದುವರಿಸಿದರು, ಹೊಸ ಟ್ರೆಂಡನ್ನು ಹುಟ್ಟಾಕಿದ್ದಾರೆ. ರೂಪೇಶ್ ಟೀಮಿಗೆ ಶುಭಾಶಯಗಳು. ಇಟ್ ವಾಸ್ ಎ ಗುಡ್ ಮೂವಿ. ಎಡ್ಡೆ ಮೆಸೇಜ್ ಉಂಡು ಮೆಸೇಜ್ ಎಡ್ಡೆ ಉಂಟು, ಎಡ್ಡೆ ಮೆಸೇಜ್ ಇತ್ತು. ಸೂಪರ್ ಇತ್ತು. ನ್ಯೂ ಅಟೆಂಪ್ಟ್ ಕಾಮಿಡಿ ಮೆಸೇಜ್ ಫುಲ್ ಜಾಲಿ ಸೂಪರ್. ಎಡ್ಡೆ ಕಾಮಿಡಿ ತಿನ್ ಬಗ್ಗೆ ಎಡ್ಡೆ ಮೆಸೇಜ್ ಇಲ್ಲ. ಓಕೆ ಮಸ್ತ್ ಎಂಜಾಯ್ ಮಾಡ್ತಾ. Rupesh direction awesome. So Amazing. What did you like the most? The entire movie was just superb. This is the first one. Superb with an acting that did.